ಉಡುಪಿಯಲ್ಲಿ ಮಳೆರಾಯ ತಂಪೆರೆದಿದ್ದಾನೆ. ತಡರಾತ್ರಿ ದಿಢೀರ್ ಮಳೆಯಾಗಿದ್ದು ಹಗಲು ಹೊತ್ತು ಮಳೆ ಮುಂದುವರೆದಿದೆ. ಮುಂಜಾನೆಯಿಂದ ನಗರಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ನೆಲೆಸಿದೆ. ಫೆಬ್ರವರಿ ಅಂತ್ಯಕ್ಕೆ ಸೆಕೆಯಿಂದ ಬಳಲುತ್ತಿದ್ದ ಜನತೆಗೆ ಮುಂಗಾರು ಪೂರ್ವ ಮಳೆ ಪುಳಕ ನೀಡಿದ್ದು ಸುಳ್ಳಲ್ಲ. ಕಳೆದ ಕೆಲ ದಿನಗಳಿಂದ ಕೃಷ್ಣನಗರಿಯಲ್ಲಿ ವಿಪರೀತ ಸೆಕೆ ಇತ್ತು. ಮುಂಜಾನೆಯ ಮಳೆ ರಸ್ತೆ ಪಕ್ಕದ ಮಣ್ಣನ್ನ ಕೊಚ್ಚಿ ರಾಡಿ ಎಬ್ಬಿಸಿದ್ದು ವಾಕಿಂಗ್ ಪ್ರಿಯರ ಮೊಗದಲ್ಲಿ ಮಂದಹಾಸಕ್ಕೆ ಕಾರಣವಾಯಿತು. ಸದ್ಯ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ನೆಲೆಸಿದೆ.